ಈ ಒಂದು ನೀಟ್ ಪರೀಕ್ಷೆಯಲ್ಲಿ ಬಹುಶಃ ಸಾಮಾನ್ಯವಾಗಿ ಕೆಲವು ಮಂದಿ ಮಾತ್ರ ಹೆಚ್ಚು ರ್ಯಾಂಕ್ ಅನ್ನು ಟಾಪರ್ ಆಗಿ ಬರ್ತಿತ್ತು. ಈ ಸರಿ 67 ಮಂದಿ ಟಾಪರ್ ಆಗಿ ಅವರು ಆಯ್ಕೆಯಾಗಿದ್ದಾರೆ. ಅದರಲ್ಲೂ ವಿಶೇಷ ಅಂತ ಹೇಳಿದ್ರೆ ಒಂದೇ ಸೆಂಟರ್ನಲ್ಲಿ ಕೂತಿರ್ತಕ್ಕಂಥ 6 ಮಕ್ಕಳು ಟಾಪರ್ ಆಗಿ ಮತ್ತೆ 2 ಮಕ್ಕಳು 18-19 718-19 ಮಾರ್ಕ್ ಅನ್ನು ಪಡೆದಿರ್ತಕ್ಕಂಥದ್ದು. ಬಹುಶಃ ಇದೆಲ್ಲವೂ ಕೂಡ ಒಂದು ಸಂಶಯಕ್ಕೆ ಕಾರಣ ಆಗಿದೆ. ಪರೀಕ್ಷಾ ಕೇಂದ್ರದಲ್ಲಿ ತಪ್ಪು ಪತ್ರಿಕಾ ಪತ್ರವನ್ನು ಕೊಡುವ ಕಾರಣಕ್ಕಾಗಿ ಕೆಲವು ಸಮಯ ವಿದ್ಯಾರ್ಥಿಗಳು ಬರ್ತಾ ಇತ್ತು, ಅವರು ಆತಂಕ ಬರತಕ್ಕಂತಾಯಿತು. ನಮ್ಮ ನೀಟ್ ಮಾರ್ಗಸೂಚಿಯಲ್ಲಿ ಯಾವುದೇ ಸೂಚನೆ ಕೊಟ್ಟಿರಲಿಲ್ಲ, ಆದರೆ ಅವರು ಗ್ರೇಸ್ ಮಾರ್ಕ್ ಕೊಡತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದು ಅದು ಕೂಡ ಈ ಒಂದು ಗೊಂದಲಕ್ಕೆ ಕಾರಣ ಆಯಿತು ಅಂತ ಹೇಳ್ತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಲಕ್ಷಾಂತರ ವಿದ್ಯಾರ್ಥಿಗಳ ಜೀವನದಲ್ಲಿ ಚೆಲ್ಲಾಟ ಆಡ್ತಿರ್ತಕ್ಕಂಥ ಈ ತರದ ವಿದ್ಯಾರ್ಥಿ ಭವಿಷ್ಯ ಹಾಳು ಮಾಡತಕ್ಕಂಥದ್ದನ್ನ ಪಾರದರ್ಶಕ ನಿಷ್ಪಕ್ಷಪಾತವಾದ ತನಿಖೆ ಆಗಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷ ಕೂಡ ರಾಷ್ಟ್ರೀಯ ಮಟ್ಟದಲ್ಲಿ ಇದಕ್ಕೆ ತನ್ನ ಹೋರಾಟವನ್ನ ಮಾಡಿದೆ ಮತ್ತು ಅದರ ಬಗ್ಗೆ ಮಾಡಿದೆ. ಸಾಮಾನ್ಯವಾಗಿ ನಿರೀಕ್ಷೆಯಂತೆ 14 ತಾರೀಕಿಗೆ ಇದರ ಫಲಿತಾಂಶ ಪ್ರಕಟ ಆಗಬೇಕಿತ್ತು. 14 ತಾರೀಕರ ಬದಲು ಚುನಾವಣೆಯ ಫಲಿತಾಂಶ ಇರ್ತಕ್ಕ 4 ತಾರೀಕಿಗೆ ಬಹುಶಃ ಅಂದ್ರೆ ಜನಸಾಮಾನ್ಯರ ಗಮನ ಬೇರೆ ಕಡೆ ಇರ್ತದೆ ಅಂತ ಹೇಳುವ ಲೆಕ್ಕಾಚಾರನೂ ಇರಬಹುದು, ಅದು ನನಗೆ ಗೊತ್ತಿಲ್ಲ. ಅಂತೂ 4 ತಾರೀಕಿಗೆ ಇವನು ಈ ಪರೀಕ್ಷೆಯ ಫಲಿತಾಂಶವನ್ನ ಪ್ರಕಟ ಮಾಡಿರ್ತಕ್ಕಂಥದ್ದು. ಈ ಕಾರಣಕ್ಕಾಗಿ ಬಹುಶಃ ಅನೇಕ ಜನ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು, ಕೋರ್ಟ್ ಅನ್ನ ಮೊರೆ ಹೋಗಿರ್ತಕ್ಕಂಥದ್ದು ಕೂಡ ಆಗಿದೆ. ಕಾಂಗ್ರೆಸ್ ಪಕ್ಷದ ಬೇಡಿಕೆ ಸುಪ್ರೀಂ ಕೋರ್ಟ್ನ ಮೇಲ್ವಿಚಾರಣೆಯಲ್ಲಿ ಉನ್ನತ ಮಟ್ಟ ತನಿಖೆ ಆಗಬೇಕು ಅಂತೇಳಿ, ಇದು ಆಗಬೇಕು ಅಂತೇಳಿ ನಾವೊಂದು ಜಿಲ್ಲೆಯ ಈ ಒಂದು ಹೆಚ್ಚು ಕಾಲೇಜುಗಳು ಮೆಡಿಕಲ್ ಕಾಲೇಜ್, ಈ ದೇಶದಲ್ಲಿ ಹೆಚ್ಚು ಮೆಡಿಕಲ್ ಕಾಲೇಜ್ ಇರತಕ್ಕಂಥ ಒಂದು ಜಿಲ್ಲೆ ಅಂತ ಹೇಳುವ ಕಾರಣಕ್ಕಾಗಿ ನಾವು ಕಾಂಗ್ರೆಸ್ ಪಕ್ಷ ಇದು ಒತ್ತಾಯ ಮಾಡ್ತೀವಿ ಈ ವಿದ್ಯಾರ್ಥಿಗಳ ಪರವಾಗಿ. ಒಂದು ವಿಷಯ ನಿಮಗೆ ಗೊತ್ತಿದೆ, ಸಿಇಟಿ ಬಹುಶಃ 84ನೇ ಇಸ್ವಿಯಲ್ಲಿ ನಮ್ಮ ರಾಜ್ಯದ ಸಿಇಟಿ ಬಂತು. CET was started in 1984. Every year, more than 1 million students take this exam. This common entrance test is only for the student of Karnataka. Students from other states can apply for admission to the various education institutions. Through the management quota seats. ಬಹುಶಃ ಇದು ಒಂದು ತರ ವೀರಪ್ಪ ಮೊಯ್ಲಿದ್ದ ಕಾಲದಲ್ಲಿ ಈ CET ಬಂತು. ಒಳ್ಳೆ ತರ CETಯಲ್ಲಿ ಬಹುಶಃ ರಾಜ್ಯ ಜನಕ್ಕೆ ನಮ್ಮ ವಿದ್ಯಾರ್ಥಿಗಳು, ನಮ್ಮ ರಾಜ್ಯದ ವಿದ್ಯಾರ್ಥಿಗಳು, ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದೆಷ್ಟೋ ವಿದ್ಯಾರ್ಥಿಗಳು ಬಹುಶಃ ಇಲ್ಲಿಯ ಮೆಡಿಕಲ್ ಕಾಲೇಜಿನಲ್ಲಿ ಕೂಡ ಸ್ವಲ್ಪ ಉದಾರೀಕರಣದ ರೀತಿಯಲ್ಲಿ ಮೆಡಿಕಲ್ ಕಾಲೇಜ್ ಸೀಟ್ ತಕ್ಕ. ನನಗೆ ಏನು ಆತಂಕ ಅಂತ ಕೇಳಿದ್ರೆ, ಆ CET ಇದ್ದಾಗ ನಾನು ಎಷ್ಟೋ ವಿದ್ಯಾರ್ಥಿಗಳಿಗೆ ಕಡಿಮೆ ಹಣವನ್ನು ಕಟ್ಟಿ ಮೆಡಿಕಲ್ ಸೀಟ್ ಕೊಡಿಸುವಂಥ ಕೆಲಸ ನಾನು ಕೂಡ ಮಾಡಿದ್ದೆ. ನನಗೆ ಸಂತೋಷನೇ ಇದೆ. ಆದರೆ ನೀಟ್ ಬಂದ ಮೇಲೆ ಯಾವೊಬ್ಬನಿಗೂ ಸಹಾಯ ಮಾಡಲಿಕ್ಕೆ ಆಗಿಲ್ಲ.
ಕೆಲವು ರಾಜ್ಯಗಳು ಈಗಾಗಲೇ ಇವತ್ತು ತಮಿಳುನಾಡಿನನ್ನು ಉದಾಹರಣೆಗೆ ತೆಗೆದುಕೊಂಡ್ರೆ ಅವರು ಮೊದಲಿಂದ ಹೇಳ್ತಕ್ಕಂಥದ್ದು ಈ ಒಂದು ಪರೀಕ್ಷೆ ಮಾಡ್ತಕ್ಕಂಥದ್ದು ಇದನ್ನ ಹಿಂದೆ ಇರ್ತಕ್ಕಂಥ ರೀತಿಯಲ್ಲಿ ರಾಜ್ಯಕ್ಕೆ ಕೊಡಬೇಕು ಅಂತ ಹೇಳುವಂತ ಅವರ ಬೇಡಿಕೆ. ನಾನು ಕೂಡ ಕರ್ನಾಟಕ ರಾಜ್ಯದ ಒಬ್ಬ ನಾಗರಿಕನಾಗಿ ಈ ಒಂದು ಪ್ರವೇಶ ಒದಗಿಸ್ತಕ್ಕಂಥದ್ದು ಹಿಂದಿನ ರೀತಿಯಲ್ಲಿ ಸಿಇಟಿಯನ್ನ ಮತ್ತೆ ರಾಜ್ಯಕ್ಕೆ ಕೊಡ್ತಕ್ಕಂಥ ಮಾಡಿದ್ರೆ ನಮ್ಮ ಮಕ್ಕಳಿಗೆ ಹೆಚ್ಚು ಅನುಕೂಲ ಆಗುತ್ತೆ. ಇದರ ಬಗ್ಗೆ ಪತ್ರಿಕಾ ಮಾಧ್ಯಮ ಸ್ನೇಹಿತರು ಕೂಡ ನೀವು ಕೂಡ ಇದರ ಬಗ್ಗೆ ಒಂದು ರೀತಿಯ ಒಂದು ಪ್ರಯತ್ನ ನಿಮ್ಮಿಂದಲೂ ಕೂಡ ಆಗಬೇಕು. ಇದು ನಮ್ಮ ರಾಜ್ಯದ ಮಕ್ಕಳ ಮತ್ತು ನಮ್ಮ ಜಿಲ್ಲೆಯ ಮಕ್ಕಳ ಭವಿಷ್ಯತ್ತಿನ ಒಂದು ದೃಷ್ಟಿಯಲ್ಲಿ ಅದು ನಮಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು. ಇವತ್ತು ಕೇಂದ್ರದ ಬಿಜೆಪಿ ಸರ್ಕಾರ ರಾಷ್ಟ್ರದ ನಾಯಕತ್ವ ವಹಿಸಿಕೊಂಡವರು ಮೌನವಾಗಿರ್ತಕ್ಕಂಥದ್ದು ಕೂಡ ಇವತ್ತು ನಮ್ಗೆಲ್ಲರಿಗೂ ಕೂಡ ಒಂದು ರೀತಿಯ ಆತಂಕವನ್ನ ತಂದಿರತಕ್ಕಂಥದ್ದು. ನಾನು ಬಹುಶಃ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷ ಈ ಒಂದು ವಿಚಾರವನ್ನ ಬಹುಶಃ ನಾವು ರಾಜ್ಯ ಸರ್ಕಾರದ ನಾಯಕತ್ವ ಕೂಡ ನಾವು ಹೇಳ್ತೀವಿ ಇದನ್ನ ಮತ್ತೆ ಈ ಒಂದು ಸಿಇಟಿಯನ್ನ ಮತ್ತೆ ತರತಕ್ಕಂಥ ರೀತಿಯಲ್ಲಿ ಇತರ ರಾಜ್ಯಗಳ ಜೊತೆ ಸೇರಿ ಒಂದು ಹೋರಾಟವನ್ನು ಮಾಡಬೇಕಾದ ಅನಿವಾರ್ಯತೆ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಒಂದು ವಿಚಾರವನ್ನು ನಾನು ಮುಂದಿಟ್ಟುಕೊಂಡು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ. ತಾವೆಲ್ಲರೂ ಕೂಡ ಬಹುಶಃ ಕೇವಲ ನೀವು ಈ ಜಿಲ್ಲೆಯ ಪತ್ರಿಕಾ ಮಾಧ್ಯಮ ಸ್ನೇಹಿತರು ಹೌದು, ಆದರೆ ಜಿಲ್ಲೆಯ ಒಂದು ಹಿತಾಸಕ್ತಿಯನ್ನ ಮನಸ್ಸಲ್ಲಿಟ್ಕೊಂಡು ಯೋಚನೆ ಮಾಡ್ತಕ್ಕಂಥವ್ರು ಒಂದು ಹೇಳ್ತಕ್ಕಂಥ ದೃಷ್ಟಿಯಲ್ಲಿ ನೀವು ಕೂಡ ನಾವು ಕೂಡ ಎಲ್ಲರೂ ಕೂಡ ಇದರ ಬಗ್ಗೆ ಹೋರಾಟವನ್ನು ಮಾಡಬೇಕು ಅಂತ ಅಗತ್ಯ ಇದೆ ಮತ್ತು ಅನಿವಾರ್ಯತೆ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಈ ಸಲ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನ್ಯಾಷನಲ್ ಟೆಸ್ಟಿಂಗ್ ಅಥಾರಿಟಿ ಈ ಒಂದು ಪರೀಕ್ಷೆಯನ್ನು ನಡೆಸಲಿಕ್ಕೆ ಪೂರ್ಣವಾದಂತಹ ಒಂದು ಅಧಿಕಾರವನ್ನು ಪಡೆದಿದ್ದು ಯಾವ ರೀತಿಯ ಗೊಂದಲ ಆಯಿತು ಅನ್ನೋದ್ರ ಬಗ್ಗೆ ಹೇಳಿದ್ರು. ಇವತ್ತು ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಯ್ತಾ, ಕೆಲವೇ ಸೆಂಟರ್ಗಳ ವಿದ್ಯಾರ್ಥಿಗಳು ರ್ಯಾಂಕ್ಗಳನ್ನು ಪಡೆದಿರುವಂತ ಇದರ ಒಟ್ಟಿಗೆ ಈ ಗೊಂದಲ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನೋದ್ರ ಬಗ್ಗೆ ದೆಹಲಿ ಹೈಕೋರ್ಟ್ನಲ್ಲಿ ಒಂದು ಕೇಸ್ ಕೂಡ ದಾಖಲಾಗಿದೆ. ಆ ವಿಚಾರಣೆ ಕೂಡ ನಡೀತಾ ಇದೆ. ಯಾವ ರೀತಿ ನಡೆದಿದೆ ಅಂತ ಹೇಳಿದ್ರೆ ಇದಕ್ಕೆ ನೆಗೆಟಿವ್ ಮಾರ್ಕ್ಸ್, ಈ ಕ್ವಶನ್ಸ್ಗೆ ನೆಗೆಟಿವ್ ಮಾರ್ಕ್ಸ್ ಅನ್ನೋದು ಕೂಡ ಇದೆ ಅನ್ನೋದು ತಮಗೆಲ್ಲರಿಗೂ ತಿಳಿದಿದೆ. ಒಂದು ಕ್ವಶನಿಗೆ ಆನ್ಸರ್ಸ್ ಅವರೇ ಕೊಡ್ತಾರೆ, ಕೀ ನೋಟ್ಸ್ ಅಂತ ನಮಗೆ ಆನ್ಸರ್ ಕೊಡ್ತಾರೆ. ಒಂದೊಂದು ಕ್ವಶನಿಗೆ 2 ಆನ್ಸರ್ ಅನ್ನು ಅವರೇ ಕೊಟ್ಟಿರುವಂತದ್ದು. ಬಹುಶಃ ಇದು ಅವರು ಒಪ್ಪಿಕೊಂಡಿರುವಂತದ್ದು. ಇದರ ಬಗ್ಗೆ ಇವತ್ತು ಹೈಕೋರ್ಟ್ ಅಥಾರಿಟಿಗೆ ನೋಟಿಸ್ ಅನ್ನು ಕೂಡ ಮಾಡಿದೆ. ವಿದ್ಯಾರ್ಥಿಗಳಿಗೆ ಅವರೇ 2 ಉತ್ತರ ಕೊಟ್ಟಾಗ ಅವರು ಯಾವ್ದನ್ನು ಸೆಲೆಕ್ಟ್ ಅವರು ಒಂದು ಆನ್ಸರ್ ಕೊಡ್ಬೇಕಾಗುತ್ತೆ, 2 ಆನ್ಸರ್ ಕೊಟ್ಟರೆ ಅದು ತಪ್ಪು ಅಂತ ಇದ್ರೆ ನೆಗೆಟಿವ್ ಮಾರ್ಕ್ಸ್ ಆಗುತ್ತೆ. ಅಂತ ಸಮಯದಲ್ಲಿ ಅವರೇ ನೀಟ್ ಅವರೇ 2 ಆನ್ಸರ್ ಅನ್ನು ಕೊಟ್ಟಿರುವಂತದ್ದು, ಕೀ ಆನ್ಸರ್ಸ್ ಅನ್ನು. ಬಹುಶಃ ಇವತ್ತು ಎಲ್ರಿಗೂ ಬೇರುವಂತೆ ಆಗಿದೆ ಇದು. ಈ ವಿಚಾರದ ಬಗ್ಗೆ ಇವತ್ತು ಯಾವತ್ತೂ ಕೂಡ ಒಂದು ರಾಜಕೀಯ ಮಾಡಬೇಕು ಅಂತಾದ್ರೆ ನಿಜವಾದ ವಿಚಾರಗಳನ್ನು ಇಟ್ಕೊಂಡು ನಾವು ಅದನ್ನು ಪ್ರಶ್ನಿಸಬೇಕಾಗಿತ್ತು ನಮ್ಮೆಲ್ಲರ ಕರ್ತವ್ಯ. ಇವತ್ತು ಯಾರು ಒಂದು ಅಧಿಕಾರದಲ್ಲಿ ಇದ್ರು, ಇದಕ್ಕೆ ಯಾರು ಉತ್ತರ ಕೊಡಬೇಕಿತ್ತು, ಈ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಯಾರಿಗೆ ಇದು ಭವಿಷ್ಯದ ಬಗ್ಗೆ ಯಾರು ಚಿಂತೆ ಮಾಡಬೇಕಿತ್ತು, ಅವರು ಇದ್ರ ಬಗ್ಗೆ ಮಾತನಾಡಲಿಲ್ಲ. ಆದರೆ ನಮ್ಮ ಪಕ್ಷದ ನಾಯಕರಂತ ರಾಹುಲ್ ಗಾಂಧಿ ಅವರು ಖಂಡಿತವಾಗ್ಲೂ ಈ ವಿದ್ಯಾರ್ಥಿಗಳಿಗೆ ಧ್ವನಿಯಾಗಿ ನಾವು ಸಂಸತ್ನಲ್ಲಿ ಇರ್ತೇನೆ ಅಂತ ಮಾತಾಡ್ತೇನೆ ಅನ್ನುವಂಥ ವಿಚಾರವನ್ನು ತಿಳಿಸಿದ್ದು ಬಹುಶಃ ಇವತ್ತು ವಿದ್ಯಾರ್ಥಿಗಳಿಗೆ ಧೈರ್ಯ ತಂದು ಕೊಡುವಂತ ವಿಚಾರ. ಆದ್ರಿಂದ ನಾವೆಲ್ಲರೂ ಅವರನ್ನು ಇದಕ್ಕಾಗಿ ಅಭಿನಂದಿಸ್ತೇವೆ. ನಾವು ಕೂಡ ವಿದ್ಯಾರ್ಥಿಗಳ ಒಟ್ಟಿಗೆ ನಾವು ಇರ್ತೇವೆ ಅನ್ನುವಂಥ ಮಾತುಗಳನ್ನ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ ಇವತ್ತು ವಿದ್ಯಾರ್ಥಿ ಸಂಘಟನೆಗಳಿದೆ, ಬೇರೆ ಬೇರೆ ರಾಜಕೀಯ ಪಕ್ಷಗಳಿಗೆ ಸೇರಿದಂತಹ ವಿದ್ಯಾರ್ಥಿ ಸಂಘಟನೆಗಳಿದೆ.
ಈ ವಿದ್ಯಾರ್ಥಿ ಸಂಘಟನೆಗಳು ಕೂಡ ವಿದ್ಯಾರ್ಥಿಗಳಿಗೆ ಏನು ತೊಂದರೆ ಆಗಿದೆ ಅನ್ನೋದರ ಬಗ್ಗೆ ಇವತ್ತು ಒಂದು ಕೂಡ ಯಾವುದೇ ರೀತಿಯ ಸ್ಟೇಟ್ಮೆಂಟ್ಗಳನ್ನಾಗ್ಲಿ ಅಥವಾ ವಿದ್ಯಾರ್ಥಿಗಳ ಬೆಂಬಲವಾಗಿ ನಿಲ್ಲದಿರುವಂಥದ್ದು ಖಂಡಿತವಾಗ್ಲೂ ಬಹಳಷ್ಟು ದುರದೃಷ್ಟಕರ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ನಮ್ಮ ಪಕ್ಷದ ಇದರಲ್ಲಿರುವಂತಹ NSUನವರು ಈಗಾಗಲೇ ಇದರ ಬಗ್ಗೆ ಒಂದೆರಡು ಹೋರಾಟಗಳನ್ನು ಮಾಡಿದ್ದಾರೆ. ಮುಂದಿನ ದಿವಸಗಳಲ್ಲಿ ಖಂಡಿತವಾಗ್ಲೂ ಇದರ ಬಗ್ಗೆ ಸರಿಯಾದಂತಹ ಉತ್ತರಗಳನ್ನು ನಾವು ನಿರೀಕ್ಷಿಸ್ತಾ ಇದ್ದೇವೆ. ಇದನ್ನು ಯಾವ ರೀತಿ ಸರಿಪಡಿಸ್ತಿದ್ದಾರೆ ಅನ್ನುವಂಥ ಸರಿಯಾದಂತಹ ಉತ್ತರಗಳು ಬರಲಿಲ್ಲ ಆದರೆ ಖಂಡಿತವಾಗ್ಲೂ ಮುಂದಿನ ದಿವಸಗಳಲ್ಲಿ ಉಗ್ರ ಹೋರಾಟವನ್ನು ಖಂಡಿತವಾಗ್ಲೂ ಮಾಡ್ತೇವೆ. ವಿದ್ಯಾರ್ಥಿಗಳು ಈ ದೇಶದ ಆಸ್ತಿ. ಆದ್ರಿಂದ ವಿದ್ಯಾರ್ಥಿಗಳಿಗೆ ಆಗುವಂತಹ ತೊಂದರೆಗಳಿಗೆ ಖಂಡಿತವಾಗ್ಲೂ ನಮ್ಮ ಪಕ್ಷ ಯಾವತ್ತೂ ಪಕ್ಷಪಾತವಿಲ್ಲದೆ, ಅದು ಯಾವುದೇ ಇರಲಿ, ಯಾವುದೇ ಸರ್ಕಾರಗಳಿರಲಿ, ಅನ್ಯಾಯ ಮಾಡಿದಾಗ ಆ ವಿದ್ಯಾರ್ಥಿಗಳ ಒಟ್ಟಿಗೆ ಇರ್ತೇವೆ ಅನ್ನುವಂಥ ಮಾತನ್ನ ಹೇಳಲಿಕ್ಕೆ ಇಚ್ಛಿಸ್ತೇವೆ. ಇನ್ನೊಂದು ಏನಂತಂದ್ರೆ, ಕೇಂದ್ರದಲ್ಲಿ ಈ ಅನುಕ್ರಮವಾಗಿರ್ತಕ್ಕಂಥ ರೋಲ್ ನಂಬರ್ಗಳು ಅನುಕ್ರಮವಾಗಿ ಇರತಕ್ಕಂಥದ್ದು ನಿಷ್ಪರ್ಯಾಸ. ಇದು ಕೂಡ ಒಂದು ಸಂಶಯಕ್ಕೆ. ಮತ್ತೆ ಈ ಪ್ರಕರಣ ಒಂದು ಕಂಪ್ಲೇಂಟ್ ಆಗಿ 13 ಜನರನ್ನು ಕೂಡ ಒಂದು ಬಂಧಿಸಿರ್ತಕ್ಕಂಥದ್ದು ಕೂಡ ಇದೆ. ಆದ್ದರಿಂದಾಗಿ ಇದರಲ್ಲಿ ಅಕ್ರಮ ನಡೆದಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಸಾಬೀತಾಗಿದೆ. ಸ್ವಾಗತವನ್ನು ಬಯಸುತ್ತಾ ಈ ಪತ್ರಿಕಾಗೋಷ್ಠಿಯಲ್ಲಿ ಕೆ ಪದ್ಮರಾಜ್ ಪೂಜಾರಿ ಅವರು, ಜಿಲ್ಲಾ ಮಹಿಳಾ ಕಾಂಗ್ರೆಸ್ಸಿನ ಮಾಜಿ ಅಧ್ಯಕ್ಷರು, ಹಿರಿಯ ನಾಯಕರಾದಂತಹ ಆಮ್ಲೆ ಅವರು, ಗಣೇಶ್ ಪೂಜಾರಿ ಅವರು, ಡಾಕ್ಟರ್ ರಾಜಶೇಖರ್ ಅವರು, ಮಾಜಿ ಮೇಯರ್ ಆದಂತಹ ಹರಿನಾಥ್ ರವರು, ಶಾಂತಲಗಟ್ಟಿ, ಶೋಭಕ್ಕ, ಸಿಂಥಿಯಾ ಮತ್ತು ನಮ್ಮ ಸಲೀಂ, ಶಬೀರ್, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನೀಟ್ ಪರೀಕ್ಷೆಯಲ್ಲಿ ಈ ಒಂದು ಪೇಪರ್ ಸೋರಿಕೆ, ರಿಗ್ಗಿಂಗ್ ಮತ್ತು ಭ್ರಷ್ಟಾಚಾರದ ಕರಿಚಾಯ ಈ ಒಂದು ರಾಷ್ಟ್ರೀಯ ಅರ್ಹತೆ ಮತ್ತು ಪ್ರವೇಶ ಪರೀಕ್ಷೆ ಇದಕ್ಕೆ ಬಂದಿರತಕ್ಕಂಥದ್ದು ವಿದ್ಯಾರ್ಥಿಗಳ ಪೋಷಕರು ಹೋರಾಟ ಮಾಡ್ತಕ್ಕಂಥದ್ದು. ವಿಶೇಷವಾಗಿ ರಾಹುಲ್ ಗಾಂಧಿಯವರು ಸಂಸತ್ನಲ್ಲಿ ನಿಮ್ಮ ಧ್ವನಿಯಾಗುತ್ತೇನೆ ಅಂತೇಳಿ ಮಾತು ಕೊಟ್ಟಿರ್ತಕ್ಕ ವಿಚಾರ ಇದೆ. ಅವರ ಹೋರಾಟಕ್ಕೆ ನಮ್ಮ ಬೆಂಬಲವನ್ನು ಸೂಚಿಸಿ ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀನಿ. ಈ ಒಂದು ನೀಟ್ ಪರೀಕ್ಷೆಯಲ್ಲಿ ಬಹುಶಃ ಸಾಮಾನ್ಯವಾಗಿ ಕೆಲವು ಮಂದಿ ಮಾತ್ರ ಹೆಚ್ಚು ರ್ಯಾಂಕ್ ಅನ್ನು ಟಾಪರ್ ಆಗಿ ಬರ್ತಿತ್ತು. ಈ ಸರಿ 67 ಮಂದಿ ಟಾಪರ್ ಆಗಿ ಅವರು ಆಯ್ಕೆಯಾಗಿದ್ದಾರೆ. ಅದರಲ್ಲೂ ವಿಶೇಷ ಅಂತ ಹೇಳಿದ್ರೆ ಒಂದೇ ಸೆಂಟರ್ನಲ್ಲಿ ಕೂತಿರ್ತಕ್ಕಂಥ 6 ಮಕ್ಕಳು ಟಾಪರ್ ಆಗಿ, ಮತ್ತೆ 2 ಮಕ್ಕಳು 18-19 718-19 ಮಾರ್ಕ್ ಅನ್ನು ಪಡೆದಿರ್ತಕ್ಕಂಥದ್ದು. ಬಹುಶಃ ಇದೆಲ್ಲವೂ ಕೂಡ ಒಂದು ಸಂಶಯಕ್ಕೆ ಕಾರಣ ಆಗಿದೆ. ಪರೀಕ್ಷಾ ಕೇಂದ್ರದಲ್ಲಿ ತಪ್ಪು ಪತ್ರಿಕಾ ಪತ್ರವನ್ನ ಕೊಡು ಕೆಲವು ಸಮಯ ವಿದ್ಯಾರ್ಥಿಗಳು ಬರ್ತಾ ಇತ್ತು, ಅವರ ಆತಂಕ ಬರತಕ್ಕಂತಾಯಿತು. ನಮ್ಮ ನೀಟ್ ಮಾರ್ಗಸೂಚಿಯಲ್ಲಿ ಯಾವುದೇ ಸೂಚನೆ ಕೊಟ್ಟಿರಲಿಲ್ಲ, ಆದರೆ ಅವರು ಗ್ರೇಸ್ ಮಾರ್ಕ್ ಕೊಡತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದು ಅದು ಕೂಡ ಈ ಒಂದು ಗೊಂದಲಕ್ಕೆ ಕಾರಣ ಆಯಿತು ಅಂತ ಹೇಳ್ತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಲಕ್ಷಾಂತರ ವಿದ್ಯಾರ್ಥಿಗಳ ಜೀವನದಲ್ಲಿ ಚೆಲ್ಲಾಟ ಆಡ್ತಿರ್ತಕ್ಕಂಥ ಈ ತರದ ವಿದ್ಯಾರ್ಥಿ ಭವಿಷ್ಯ ಹಾಳು ಮಾಡತಕ್ಕಂಥದ್ದನ್ನ ಪಾರದರ್ಶಕ ನಿಷ್ಪಕ್ಷಪಾತವಾದ ತನಿಖೆ ಆಗಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷ ಕೂಡ ರಾಷ್ಟ್ರೀಯ ಮಟ್ಟದಲ್ಲಿ ಇದಕ್ಕೆ
ತನ್ನ ಹೋರಾಟವನ್ನು ಮಾಡಿದೆ ಮತ್ತು ಅದರ ಬಗ್ಗೆ ಮಾಡಾಗಿದೆ. ಸಾಮಾನ್ಯವಾಗಿ ನಿರೀಕ್ಷೆಯಂತೆ 14 ತಾರೀಕಿಗೆ ಇದರ ಫಲಿತಾಂಶ ಪ್ರಕಟ ಆಗಬೇಕಿತ್ತು. 14 ತಾರೀಕರ ಬದಲು ಚುನಾವಣೆಯ ಫಲಿತಾಂಶ ಇರ್ತಕ್ಕಂಥ 4 ತಾರೀಕಿಗೆ ಬಹುಶಃ ಅಂದ್ರೆ ಜನಸಾಮಾನ್ಯರ ಗಮನ ಬೇರೆ ಕಡೆ ಇರ್ತದೆ ಅಂತ ಹೇಳುವ ಲೆಕ್ಕಾಚಾರನೂ ಇರಬಹುದು, ಅದು ನನಗೆ ಗೊತ್ತಿಲ್ಲ. ಅಂತೂ 4 ತಾರೀಕಿಗೆ ಇವನು ಈ ಪರೀಕ್ಷೆಯ ಫಲಿತಾಂಶವನ್ನ ಪ್ರಕಟ ಮಾಡಿರ್ತಕ್ಕಂಥದ್ದು. ಈ ಕಾರಣಕ್ಕಾಗಿ ಬಹುಶಃ ಅನೇಕ ಜನ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು, ಕೋರ್ಟ್ ಅನ್ನ ಮೊರೆ ಹೋಗಿರ್ತಕ್ಕಂಥದ್ದು ಕೂಡ ಆಗಿದೆ. ಕಾಂಗ್ರೆಸ್ ಪಕ್ಷದ ಬೇಡಿಕೆ ಸುಪ್ರೀಂ ಕೋರ್ಟ್ನ ಮೇಲ್ವಿಚಾರಣೆಯಲ್ಲಿ ಉನ್ನತ ಮಟ್ಟ ತನಿಖೆ ಆಗಬೇಕು ಅಂತೇಳಿ, ಇದು ಆಗಬೇಕು ಅಂತೇಳಿ ನಾವೊಂದು ಜಿಲ್ಲೆಯ ಈ ಒಂದು ಹೆಚ್ಚು ಕಾಲೇಜುಗಳು, ಮೆಡಿಕಲ್ ಕಾಲೇಜ್, ಈ ದೇಶದಲ್ಲಿ ಹೆಚ್ಚು ಮೆಡಿಕಲ್ ಕಾಲೇಜ್ ಇರತಕ್ಕಂಥ ಒಂದು ಜಿಲ್ಲೆ ಅಂತ ಹೇಳುವ ಕಾರಣಕ್ಕಾಗಿ ನಾವು ಕಾಂಗ್ರೆಸ್ ಪಕ್ಷ ಇದು ಒತ್ತಾಯ ಮಾಡ್ತೀವಿ ಈ ವಿದ್ಯಾರ್ಥಿಗಳ ಪರವಾಗಿ. ಒಂದು ವಿಷಯ ನಿಮಗೆ ಗೊತ್ತಿದೆ, ಸಿಇಟಿ ಬಹುಶಃ 84ನೇ ಇಸ್ವಿಯಲ್ಲಿ ನಮ್ಮ ರಾಜ್ಯದ ಸಿಇಟಿ ಬಂತು. CET was started in 1984. Every year, more than 1 million students take this exam. This common entrance test is only for the student of Karnataka. Students from other states can apply for admission to the various education institutions. To the management quota seats. ಬಹುಶಃ ಇದು ಒಂದು ತರ ವೀರಪ್ಪ ಮೊಯ್ಲಿಯಿದ್ದ ಕಾಲದಲ್ಲಿ ಈ CET ಬಂತು. ಒಳ್ಳೆ ತರ CETಯಲ್ಲಿ ಬಹುಶಃ ರಾಜ್ಯ ಜನಕ್ಕೆ ನಮ್ಮ ವಿದ್ಯಾರ್ಥಿಗಳು, ನಮ್ಮ ರಾಜ್ಯದ ವಿದ್ಯಾರ್ಥಿಗಳು, ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದೆಷ್ಟೋ ವಿದ್ಯಾರ್ಥಿಗಳು ಬಹುಶಃ ಇಲ್ಲಿಯ ಮೆಡಿಕಲ್ ಕಾಲೇಜಿನಲ್ಲಿ ಕೂಡ ಸ್ವಲ್ಪ ಉದಾರೀಕರಣದ ರೀತಿಯಲ್ಲಿ ಮೆಡಿಕಲ್ ಕಾಲೇಜ್ ಸೀಟ್ ತಕ್ಕ. ನನಗೆ ಏನು ಆತಂಕ ಅಂತ ಹೇಳಿದ್ರೆ, ಆ CET ಇದ್ದಾಗ ನಾನು ಎಷ್ಟೋ ವಿದ್ಯಾರ್ಥಿಗಳಿಗೆ ಕಡಿಮೆ ಹಣವನ್ನು ಕಟ್ಟಿ ಮೆಡಿಕಲ್ ಸೀಟ್ ಕೊಡಿಸುವಂತ ಕೆಲಸ ನಾನು ಕೂಡ ಮಾಡಿದ್ದೇನೆ. ನನಗೆ ಸಂತೋಷನೇ ಇದೆ. ಆದರೆ ನೀಟ್ ಬಂದ ಮೇಲೆ ಯಾವೊಬ್ಬನಿಗೂ ಸಹಾಯ ಮಾಡಲಿಕ್ಕೆ ಆಗಿಲ್ಲ. ಕೆಲವು ರಾಜ್ಯಗಳು ಈಗಾಗಲೇ, ಇವತ್ತು ತಮಿಳುನಾಡಿನನ್ನು ಉದಾಹರಣೆಗೆ ತೆಗೆದುಕೊಂಡ್ರೆ, ಅವರು ಮೊದಲಿಂದ ಹೇಳ್ತಕ್ಕಂಥದ್ದು ಈ ಒಂದು ಪರೀಕ್ಷೆ ಮಾಡ್ತಕ್ಕಂಥದ್ದು ಇದನ್ನ ಹಿಂದೆ ಇರ್ತಕ್ಕಂಥ ರೀತಿಯಲ್ಲಿ ರಾಜ್ಯಕ್ಕೆ ಕೊಡಬೇಕು ಅಂತ ಹೇಳುವಂತ ಅವರ ಬೇಡಿಕೆ. ನಾನು ಕೂಡ ಕರ್ನಾಟಕ ರಾಜ್ಯದ ಒಬ್ಬ ನಾಗರಿಕನಾಗಿ ಈ ಒಂದು ಪ್ರವೇಶ ಒದಗಿಸ್ತಕ್ಕಂಥದ್ದು ಹಿಂದಿನ ರೀತಿಯಲ್ಲಿ CETಯನ್ನ ಮತ್ತೆ ರಾಜ್ಯಕ್ಕೆ ಕೊಡ್ತಕ್ಕಂಥದ್ದು ಮಾಡಿದ್ರೆ ನಮ್ಮ ಮಕ್ಕಳಿಗೆ ಹೆಚ್ಚು ಅನುಕೂಲ ಆಗುತ್ತೆ. ಇದರ ಬಗ್ಗೆ ಪತ್ರಿಕಾ ಮಾಧ್ಯಮ ಸ್ನೇಹಿತರು ಕೂಡ, ನೀವು ಕೂಡ ಇದರ ಬಗ್ಗೆ ಒಂದು ರೀತಿಯ ಒಂದು ಪ್ರಯತ್ನ ನಿಮ್ಮಿಂದಲೂ ಕೂಡ ಆಗಬೇಕು. ಇದು ನಮ್ಮ ರಾಜ್ಯದ ಮಕ್ಕಳ ಮತ್ತು ನಮ್ಮ ಜಿಲ್ಲೆಯ ಮಕ್ಕಳ ಭವಿಷ್ಯತ್ತಿನ ಒಂದು ದೃಷ್ಟಿಯಲ್ಲಿ ಅದು ನಮಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು. ಇವತ್ತು ಕೇಂದ್ರದ ಬಿಜೆಪಿ ಸರ್ಕಾರ ರಾಷ್ಟ್ರದ ನಾಯಕತ್ವ ವಹಿಸಿಕೊಂಡವರು ಮೌನವಾಗಿರ್ತಕ್ಕಂಥದ್ದು ಕೂಡ ಇವತ್ತು ನಮ್ಗೆಲ್ಲರಿಗೂ ಕೂಡ ಒಂದು ರೀತಿಯ ಆತಂಕವನ್ನ ತಂದಿರತಕ್ಕಂಥದ್ದು. ನಾನು ಬಹುಶಃ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷ ಈ ಒಂದು ವಿಚಾರವನ್ನ ಬಹುಶಃ ನಾವು ರಾಜ್ಯ ಸರ್ಕಾರದ ನಾಯಕತ್ವ ಕೂಡ ನಾವು ಹೇಳ್ತೀವಿ, ಇದನ್ನ ಮತ್ತೆ ಈ ಒಂದು CETಯನ್ನ ಮತ್ತೆ ತರತಕ್ಕಂಥ ರೀತಿಯಲ್ಲಿ ಇತರ ರಾಜ್ಯಗಳ ಜೊತೆ ಸೇರಿ ಒಂದು ಹೋರಾಟವನ್ನು ಮಾಡಬೇಕಾದ ಅನಿವಾರ್ಯತೆ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು
ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ. ತಾವೆಲ್ಲರೂ ಕೂಡ ಬಹುಶಃ ಕೇವಲ ನೀವು ಈ ಜಿಲ್ಲೆಯ ಪತ್ರಿಕಾ ಮಾಧ್ಯಮ ಸ್ನೇಹಿತರು ಹೌದು, ಆದರೆ ಜಿಲ್ಲೆಯ ಒಂದು ಹಿತಾಸಕ್ತಿಯನ್ನ ಮನಸ್ಸಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಕ್ಕಂಥವ್ರು ಒಂದು ಹೇಳ್ತಕ್ಕಂಥ ದೃಷ್ಟಿಯಲ್ಲಿ ನೀವು ಕೂಡ ನಾವು ಕೂಡ ಎಲ್ಲರೂ ಕೂಡ ಇದರ ಬಗ್ಗೆ ಹೋರಾಟವನ್ನು ಮಾಡಬೇಕು ಅಂತ ಅಗತ್ಯ ಇದೆ ಮತ್ತು ಅನಿವಾರ್ಯತೆ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಈ ಸಲ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನ್ಯಾಷನಲ್ ಟೆಸ್ಟಿಂಗ್ ಅಥಾರಿಟಿ ಈ ಒಂದು ಪರೀಕ್ಷೆಯನ್ನು ನಡೆಸಲಿಕ್ಕೆ ಪೂರ್ಣವಾದಂತಹ ಒಂದು ಅಧಿಕಾರವನ್ನು ಪಡೆದಿದ್ದು ಯಾವ ರೀತಿಯ ಗೊಂದಲ ಆಯಿತು ಅನ್ನೋದ್ರ ಬಗ್ಗೆ ಹೇಳಿದ್ರು. ಇವತ್ತು ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಯಿತಾ, ಕೆಲವೇ ಸೆಂಟರ್ಗಳ ವಿದ್ಯಾರ್ಥಿಗಳು ರ್ಯಾಂಕ್ಗಳನ್ನು ಪಡೆದಿರುವಂಥ ಇದರ ಒಟ್ಟಿಗೆ ಈ ಗೊಂದಲ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನೋದ್ರ ಬಗ್ಗೆ ದೆಹಲಿ ಹೈಕೋರ್ಟ್ನಲ್ಲಿ ಒಂದು ಕೇಸ್ ಕೂಡ ದಾಖಲಾಗಿದೆ. ಆ ವಿಚಾರಣೆ ಕೂಡ ನಡೀತಾ ಇದೆ. ಯಾವ ರೀತಿ ನಡೆದಿದೆ ಅಂತ ಹೇಳಿದ್ರೆ ಇದಕ್ಕೆ ನೆಗೆಟಿವ್ ಮಾರ್ಕ್ಸ್, ಈ ಕ್ವಶನ್ಸ್ಗೆ ನೆಗೆಟಿವ್ ಮಾರ್ಕ್ಸ್ ಅನ್ನೋದು ಕೂಡ ಇದೆ ಅನ್ನೋದು ತಮಗೆಲ್ಲರಿಗೂ ತಿಳಿದಿದೆ. ಒಂದು ಕ್ವಶನಿಗೆ ಆನ್ಸರ್ಸ್ ಅವರೇ ಕೊಡ್ತಾರೆ, ಕೀ ನೋಟ್ಸ್ ಅಂತ ನಮಗೆ ಆನ್ಸರ್ ಕೊಡ್ತಾರೆ. ಒಂದೊಂದು ಕ್ವಶನಿಗೆ 2 ಆನ್ಸರ್ ಅನ್ನು ಅವರೇ ಕೊಟ್ಟಿರುವಂತದ್ದು. ಬಹುಶಃ ಇದು ಅವರು ಒಪ್ಪಿಕೊಂಡಿರುವಂತದ್ದು. ಇದರ ಬಗ್ಗೆ ಇವತ್ತು ಹೈಕೋರ್ಟ್ ಅಥಾರಿಟಿಗೆ ನೋಟಿಸ್ ಅನ್ನು ಕೂಡ ಮಾಡಿದೆ. ವಿದ್ಯಾರ್ಥಿಗಳಿಗೆ ಅವರೇ 2 ಉತ್ತರ ಕೊಟ್ಟಾಗ ಅವರು ಯಾವ್ದನ್ನು ಅವರು ಒಂದು ಆನ್ಸರ್ ಕೊಡಬೇಕಾಗುತ್ತೆ, 2 ಆನ್ಸರ್ ಕೊಟ್ಟರೆ ಅದು ತಪ್ಪು ಅಂತ ಇದ್ರೆ ನೆಗೆಟಿವ್ ಮಾರ್ಕ್ಸ್ ಆಗುತ್ತೆ. ಅಂತ ಸಮಯದಲ್ಲಿ ಅವರೇ ನೀಟ್ ಅವರೇ 2 ಆನ್ಸರ್ ಅನ್ನು ಕೊಟ್ಟಿರುವಂತದ್ದು, ಕೀ ಆನ್ಸರ್ಸ್ ಅನ್ನು. ಬಹುಶಃ ಇವತ್ತು ಎಲ್ರಿಗೂ ಉಬ್ಬೇರುವಂತೆ ಆಗಿದೆ ಇದು. ಈ ವಿಚಾರದ ಬಗ್ಗೆ ಇವತ್ತು ಯಾವತ್ತೂ ಕೂಡ ಒಂದು ರಾಜಕೀಯ ಮಾಡಬೇಕು ಅಂತಾದ್ರೆ ನಿಜವಾದ ವಿಚಾರಗಳನ್ನು ಇಟ್ಕೊಂಡು ನಾವು ಅದನ್ನು ಪ್ರಶ್ನಿಸಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ. ಇವತ್ತು ಯಾರು ಒಂದು ಅಧಿಕಾರದಲ್ಲಿ ಇದ್ರು, ಇದಕ್ಕೆ ಯಾರು ಉತ್ತರ ಕೊಡಬೇಕಿತ್ತು, ಈ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಯಾರಿಗೆ ಇದು ಭವಿಷ್ಯದ ಬಗ್ಗೆ ಯಾರು ಚಿಂತೆ ಮಾಡಬೇಕಿತ್ತು, ಅವರು ಇದ್ರ ಬಗ್ಗೆ ಮಾತನಾಡಲಿಲ್ಲ. ಆದರೆ ನಮ್ಮ ಪಕ್ಷದ ನಾಯಕರಂತ ರಾಹುಲ್ ಗಾಂಧಿ ಅವರು ಖಂಡಿತವಾಗ್ಲೂ ಈ ವಿದ್ಯಾರ್ಥಿಗಳಿಗೆ ಧ್ವನಿಯಾಗಿ ನಾವು ಸಂಸತ್ನಲ್ಲಿ ಇರ್ತೇನೆ ಅಂತ ಮಾತಾಡ್ತೇನೆ ಅನ್ನುವಂಥ ವಿಚಾರವನ್ನು ತಿಳಿಸಿದ್ದು ಬಹುಶಃ ಇವತ್ತು ವಿದ್ಯಾರ್ಥಿಗಳಿಗೆ ಧೈರ್ಯ ತಂದು ಕೊಡುವಂಥ ವಿಚಾರ. ಆದ್ರಿಂದ ನಾವೆಲ್ಲರೂ ಅವರನ್ನು ಇದಕ್ಕಾಗಿ ಅಭಿನಂದಿಸ್ತೇವೆ. ನಾವು ಕೂಡ ವಿದ್ಯಾರ್ಥಿಗಳ ಒಟ್ಟಿಗೆ ನಾವು ಇರ್ತೇವೆ ಅನ್ನುವಂಥ ಮಾತುಗಳನ್ನ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ ಇವತ್ತು ವಿದ್ಯಾರ್ಥಿ ಸಂಘಟನೆಗಳಿದೆ, ಬೇರೆ ಬೇರೆ ರಾಜಕೀಯ ಪಕ್ಷಗಳಿಗೆ ಸೇರಿದಂತಹ ವಿದ್ಯಾರ್ಥಿ ಸಂಘಟನೆಗಳಿದೆ. ಈ ವಿದ್ಯಾರ್ಥಿ ಸಂಘಟನೆಗಳು ಕೂಡ ವಿದ್ಯಾರ್ಥಿಗಳಿಗೆ ಏನು ತೊಂದರೆ ಆಗಿದೆ ಅನ್ನೋದರ ಬಗ್ಗೆ ಇವತ್ತು ಒಂದು ಕೂಡ ಯಾವುದೇ ರೀತಿಯ ಸ್ಟೇಟ್ಮೆಂಟ್ಗಳನ್ನಾಗ್ಲಿ ಅಥವಾ ವಿದ್ಯಾರ್ಥಿಗಳ ಬೆಂಬಲವಾಗಿ ನಿಲ್ಲದಿರುವಂಥದ್ದು ಖಂಡಿತವಾಗ್ಲೂ ಬಹಳಷ್ಟು ದುರದೃಷ್ಟಕರ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ನಮ್ಮ ಪಕ್ಷದ ಇದರಲ್ಲಿರುವಂತಹ NSUನವರು ಈಗಾಗಲೇ ಇದರ ಬಗ್ಗೆ 1-2 ಹೋರಾಟಗಳನ್ನು ಮಾಡಿದ್ದಾರೆ. ಮುಂದಿನ ದಿವಸಗಳಲ್ಲಿ ಖಂಡಿತವಾಗ್ಲೂ ಇದರ ಬಗ್ಗೆ ಸರಿಯಾದಂತಹ ಉತ್ತರಗಳನ್ನು ನಾವು ನಿರೀಕ್ಷಿಸ್ತಾ ಇದ್ದೇವೆ. ಇದನ್ನು ಯಾವ ರೀತಿ ಸರಿಪಡಿಸ್ತಿದ್ದಾರೆ ಅನ್ನುವಂಥ ಸರಿಯಾದಂತಹ ಉತ್ತರಗಳು ಬರಲಿಲ್ಲ ಅಂದರೆ ಖಂಡಿತವಾಗ್ಲೂ ಮುಂದಿನ ದಿವಸಗಳಲ್ಲಿ ಉಗ್ರ ಹೋರಾಟವನ್ನು ಖಂಡಿತವಾಗ್ಲೂ ಮಾಡ್ತೇವೆ. ವಿದ್ಯಾರ್ಥಿಗಳು ಈ ದೇಶದ ಆಸ್ತಿ. ಆದ್ರಿಂದ ವಿದ್ಯಾರ್ಥಿಗಳಿಗೆ ಆಗುವಂತಹ ತೊಂದರೆಗಳಿಗೆ ಖಂಡಿತವಾಗ್ಲೂ ನಮ್ಮ ಪಕ್ಷ ಯಾವತ್ತೂ ಪಕ್ಷಪಾತವಿಲ್ಲದೆ, ಅದು ಯಾವುದೇ ಇರಲಿ, ಯಾವುದೇ ಸರ್ಕಾರಗಳಿರಲಿ, ಅನ್ಯಾಯ ಮಾಡಿದಾಗ ಆ ವಿದ್ಯಾರ್ಥಿಗಳ ಒಟ್ಟಿಗೆ ಇರ್ತೇವೆ ಅನ್ನುವಂಥ ಮಾತನ್ನ ಹೇಳಲಿಕ್ಕೆ ಇಚ್ಛಿಸ್ತೇವೆ. ಇನ್ನೊಂದು ಏನಂತಂದ್ರೆ ಕೇಂದ್ರದಲ್ಲಿ ಈ ಅನುಕ್ರಮವಾಗಿರ್ತಕ್ಕಂಥ ರೋಲ್ ನಂಬರ್ ಕೂಡ ಅನುಕ್ರಮವಾಗಿ ಇರತಕ್ಕಂಥದ್ದು ವಿಪರ್ಯಾಸ. ಇದು ಕೂಡ ಒಂದು ಸಂಶಯಕ್ಕೆ. ಮತ್ತೆ ಈ ಪ್ರಕರಣ ಒಂದು ಕಂಪ್ಲೇಂಟ್ ಆಗಿ 13 ಜನರನ್ನು ಕೂಡ ಒಂದು ಬಂಧಿಸಿರ್ತಕ್ಕಂಥದ್ದು ಕೂಡ ಇದೆ. ಆದ್ದರಿಂದಾಗಿ ಇದರಲ್ಲಿ ಅಕ್ರಮ ನಡೆದಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಸಾಬೀತಾಗಿದೆ. ಸ್ವಾಗತವನ್ನು ಬಯಸುತ್ತಾ ಈ ಪತ್ರಿಕಾಗೋಷ್ಠಿಯಲ್ಲಿ ಕೆ ಪದ್ಮರಾಜ್ ಪೂಜಾರಿ ಅವರು, ಜಿಲ್ಲಾ ಮಹಿಳಾ ಕಾಂಗ್ರೆಸ್ಸಿನ ಮಾಜಿ ಅಧ್ಯಕ್ಷರು, ಹಿರಿಯ ನಾಯಕರಾದಂತಹ ಆಮ್ಲೆ ಅವರು, ಗಣೇಶ್ ಪೂಜಾರಿ ಅವರು, ಡಾಕ್ಟರ್ ರಾಜಶೇಖರ್ ಅವರು, ಮಾಜಿ ಮೇಯರ್ ಆದಂತಹ ಹರಿನಾಥ್ ರವರು, ಶಾಂತಲಗಟ್ಟಿ, ಶೋಭಕ್ಕ, ಸಿಂಥಿಯಾ ಮತ್ತು ನಮ್ಮ ಸಲೀಂ, ಶಬೀರ್. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನೀಟ್ ಪರೀಕ್ಷೆಯಲ್ಲಿ ಈ ಒಂದು ಪೇಪರ್ ಸೋರಿಕೆ, ರಿಗ್ಗಿಂಗ್ ಮತ್ತು ಭ್ರಷ್ಟಾಚಾರದ ಕರಿಚಾಯ ಈ ಒಂದು
ರಾಷ್ಟ್ರೀಯ ಅರ್ಹತೆ ಮತ್ತು ಪ್ರವೇಶ ಪರೀಕ್ಷೆ ಇದಕ್ಕೆ ಬಂದಿರತಕ್ಕಂಥದ್ದು ವಿದ್ಯಾರ್ಥಿಗಳ ಪೋಷಕರು ಹೋರಾಟ ಮಾಡ್ತಕ್ಕಂಥದ್ದು, ವಿಶೇಷವಾಗಿ ರಾಹುಲ್ ಗಾಂಧಿಯವರು ಸಂಸತ್ನಲ್ಲಿ ನಿಮ್ಮ ಧ್ವನಿಯಾಗುತ್ತೇನೆ ಅಂತೇಳಿ ಮಾತು ಕೊಟ್ಟಿರ್ತಕ್ಕ ವಿಚಾರ ಇದೆ. ಅವರ ಹೋರಾಟಕ್ಕೆ ನಮ್ಮ ಬೆಂಬಲವನ್ನು ಸೂಚಿಸಿ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀನಿ. ಈ ಒಂದು ನೀಟ್ ಪರೀಕ್ಷೆಯಲ್ಲಿ ಬಹುಶಃ ಸಾಮಾನ್ಯವಾಗಿ ಕೆಲವು ಮಂದಿ ಮಾತ್ರ ಹೆಚ್ಚು ರ್ಯಾಂಕ್ ಅನ್ನು ಟಾಪರ್ ಆಗಿ ಬರ್ತಿತ್ತು. ಈ ಸರಿ 67 ಮಂದಿ ಟಾಪರ್ ಆಗಿ ಅವರು ಆಯ್ಕೆಯಾಗಿದ್ದಾರೆ. ಅದರಲ್ಲೂ ವಿಶೇಷ ಅಂತ ಹೇಳಿದ್ರೆ ಒಂದೇ ಸೆಂಟರ್ನಲ್ಲಿ ಕೂತಿರ್ತಕ್ಕಂಥ 6 ಮಕ್ಕಳು ಟಾಪರ್ ಆಗಿ ಮತ್ತೆ 2 ಮಕ್ಕಳು 18-19 718-19 ಮಾರ್ಕ್ ಅನ್ನು ಪಡೆದಿರ್ತಕ್ಕಂಥದ್ದು. ಬಹುಶಃ ಇದೆಲ್ಲವೂ ಕೂಡ ಒಂದು ಸಂಶಯಕ್ಕೆ ಕಾರಣ ಆಗಿದೆ. ಪರೀಕ್ಷಾ ಕೇಂದ್ರದಲ್ಲಿ ತಪ್ಪು ಪತ್ರಿಕಾ ಪತ್ರವನ್ನು ಕೊಡುವ ಕಾರಣಕ್ಕಾಗಿ ಕೆಲವು ಸಮಯ ವಿದ್ಯಾರ್ಥಿಗಳು ಬರ್ತಾ ಇತ್ತು, ಅವರು ಆತಂಕ ಬರತಕ್ಕಂತಾಯಿತು. ನಮ್ಮ ನೀಟ್ ಮಾರ್ಗಸೂಚಿಯಲ್ಲಿ ಯಾವುದೇ ಸೂಚನೆ ಕೊಟ್ಟಿರಲಿಲ್ಲ, ಆದರೆ ಅವರು ಗ್ರೇಸ್ ಮಾರ್ಕ್ ಕೊಡತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದು ಅದು ಕೂಡ ಈ ಒಂದು ಗೊಂದಲಕ್ಕೆ ಕಾರಣ ಆಯಿತು ಅಂತ ಹೇಳ್ತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಲಕ್ಷಾಂತರ ವಿದ್ಯಾರ್ಥಿಗಳ ಜೀವನದಲ್ಲಿ ಚೆಲ್ಲಾಟ ಆಡ್ತಿರ್ತಕ್ಕಂಥ ಈ ಥರದ ವಿದ್ಯಾರ್ಥಿ ಭವಿಷ್ಯ ಹಾಳು ಮಾಡತಕ್ಕಂಥದ್ದನ್ನ ಪಾರದರ್ಶಕ ನಿಷ್ಪಕ್ಷಪಾತವಾದ ತನಿಖೆ ಆಗಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷ ಕೂಡ ರಾಷ್ಟ್ರೀಯ ಮಟ್ಟದಲ್ಲಿ ಇದಕ್ಕೆ ತನ್ನ ಹೋರಾಟವನ್ನ ಮಾಡಿದೆ ಮತ್ತು ಅದರ ಬಗ್ಗೆ ಮಾಡಿದೆ. ಸಾಮಾನ್ಯವಾಗಿ ನಿರೀಕ್ಷೆಯಂತೆ 14 ತಾರೀಕಿಗೆ ಇದರ ಫಲಿತಾಂಶ ಪ್ರಕಟ ಆಗಬೇಕಿತ್ತು. 14 ತಾರೀಕರ ಬದಲು ಚುನಾವಣೆಯ ಫಲಿತಾಂಶ ಇರ್ತಕ್ಕಂಥ 4 ತಾರೀಕಿಗೆ ಬಹುಶಃ ಅಂದ್ರೆ ಜನಸಾಮಾನ್ಯರ ಗಮನ ಬೇರೆ ಕಡೆ ಇರ್ತದೆ ಅಂತ ಹೇಳುವ ಲೆಕ್ಕಾಚಾರನೂ ಇರಬಹುದು, ಅದು ನನಗೆ ಗೊತ್ತಿಲ್ಲ. ಅಂತೂ 4 ತಾರೀಕಿಗೆ ಇವನು ಈ ಪರೀಕ್ಷೆಯ ಫಲಿತಾಂಶವನ್ನ ಪ್ರಕಟ ಮಾಡಿರ್ತಕ್ಕಂಥದ್ದು. ಈ ಕಾರಣಕ್ಕಾಗಿ ಬಹುಶಃ ಅನೇಕ ಜನ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು, ಕೋರ್ಟ್ ಅನ್ನ ಮೊರಹೋಗಿರ್ತಕ್ಕಂಥದ್ದು ಕೂಡ ಆಗಿದೆ. ಕಾಂಗ್ರೆಸ್ ಪಕ್ಷದ ಬೇಡಿಕೆ ಸುಪ್ರೀಂ ಕೋರ್ಟ್ನ ಮೇಲ್ವಿಚಾರಣೆಯಲ್ಲಿ ಉನ್ನತ ಮಟ್ಟ ತನಿಖೆ ಆಗಬೇಕು ಅಂತೇಳಿ, ಇದು ಆಗಬೇಕು ಅಂತೇಳಿ ನಾವೊಂದು ಜಿಲ್ಲೆಯ ಈ ಒಂದು ಹೆಚ್ಚು ಕಾಲೇಜುಗಳು ಮೆಡಿಕಲ್ ಕಾಲೇಜ್, ಈ ದೇಶದಲ್ಲಿ ಹೆಚ್ಚು ಮೆಡಿಕಲ್ ಕಾಲೇಜ್ ಇರತಕ್ಕಂಥ ಒಂದು ಜಿಲ್ಲೆ ಅಂತ ಹೇಳುವ ಕಾರಣಕ್ಕಾಗಿ ನಾವು ಕಾಂಗ್ರೆಸ್ ಪಕ್ಷ ಇದು ಒತ್ತಾಯ ಮಾಡ್ತೀವಿ ಈ ವಿದ್ಯಾರ್ಥಿಗಳ ಪರವಾಗಿ. ಒಂದು ವಿಷಯ ನಿಮಗೆ ಗೊತ್ತಿದೆ, ಸಿಇಟಿ ಬಹುಶಃ 84ನೇ ಇಸ್ವಿಯಲ್ಲಿ ನಮ್ಮ ರಾಜ್ಯದ ಸಿಇಟಿ ಬಂತು. CET was started in 1984. Every year, more than 1 million students take this exam. This common entrance test is only for the student of Karnataka. Students from other states can apply for admission to the various education institutions. To the management quota seats. ಬಹುಶಃ ಇದು ಒಂದು ತರ ವೀರಪ್ಪ ಮೊಯ್ಲಿ ಇದ್ದ ಕಾಲದಲ್ಲಿ ಈ CET ಬಂತು. ಒಳ್ಳೆ ತರ CETಯಲ್ಲಿ
ಬಹುಶಃ ರಾಜ್ಯ ಜನಕ್ಕೆ ನಮ್ಮ ವಿದ್ಯಾರ್ಥಿಗಳು, ನಮ್ಮ ರಾಜ್ಯದ ವಿದ್ಯಾರ್ಥಿಗಳು, ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದೆಷ್ಟೋ ವಿದ್ಯಾರ್ಥಿಗಳು ಬಹುಶಃ ಇಲ್ಲಿಯ ಮೆಡಿಕಲ್ ಕಾಲೇಜಿನಲ್ಲಿ ಕೂಡ ಸ್ವಲ್ಪ ಉದಾರೀಕರಣದ ರೀತಿಯಲ್ಲಿ ಮೆಡಿಕಲ್ ಕಾಲೇಜ್ ಸೀಟ್ ತಕ್ಕ. ನನಗೆ ಏನು ಆತಂಕ ಅಂತ ಹೇಳಿದ್ರೆ, ಆ ಸೀಟ್ ಇದ್ದಾಗ ನಾನು ಎಷ್ಟೋ ವಿದ್ಯಾರ್ಥಿಗಳಿಗೆ ಕಡಿಮೆ ಹಣವನ್ನು ಕಟ್ಟಿ ಮೆಡಿಕಲ್ ಸೀಟ್ ಕೊಡಿಸುವಂಥ ಕೆಲಸ ನಾನು ಕೂಡ ಮಾಡಿದ್ದೇನೆ. ನನಗೆ ಅದು ಸಂತೋಷನೇ ಇದೆ. ಆದರೆ ನೀಟ್ ಬಂದ ಮೇಲೆ ಯಾವೊಬ್ಬನಿಗೂ ಸಹಾಯ ಮಾಡಲಿಕ್ಕೆ ಆಗಿಲ್ಲ. ಕೆಲವು ರಾಜ್ಯಗಳು ಈಗಾಗಲೇ, ಇವತ್ತು ತಮಿಳುನಾಡಿನನ್ನು ಉದಾಹರಣೆಗೆ ತೆಗೆದುಕೊಂಡ್ರೆ, ಅವರು ಮೊದಲಿಂದ ಹೇಳ್ತಕ್ಕಂಥದ್ದು ಈ ಒಂದು ಪರೀಕ್ಷೆ ಮಾಡ್ತಕ್ಕಂಥದ್ದು, ಇದನ್ನ ಹಿಂದೆ ಇರ್ತಕ್ಕಂಥ ರೀತಿಯಲ್ಲಿ ರಾಜ್ಯಕ್ಕೆ ಕೊಡಬೇಕು ಅಂತ ಹೇಳುವಂತ ಅವರ ಬೇಡಿಕೆ. ನಾನು ಕೂಡ ಕರ್ನಾಟಕ ರಾಜ್ಯದ ಒಬ್ಬ ನಾಗರಿಕನಾಗಿ ಈ ಒಂದು ಪ್ರವೇಶ ಒದಗಿಸ್ತಕ್ಕಂಥದ್ದು ಹಿಂದಿನ ರೀತಿಯಲ್ಲಿ ಸಿಇಟಿಯನ್ನ ಮತ್ತೆ ರಾಜ್ಯಕ್ಕೆ ಕೊಡ್ತಕ್ಕಂಥದ್ದು ಮಾಡಿದ್ರೆ ನಮ್ಮ ಮಕ್ಕಳಿಗೆ ಹೆಚ್ಚು ಅನುಕೂಲ ಆಗುತ್ತೆ. ಇದರ ಬಗ್ಗೆ ಪತ್ರಿಕಾ ಮಾಧ್ಯಮ ಸ್ನೇಹಿತರು ಕೂಡ, ನೀವು ಕೂಡ ಇದರ ಬಗ್ಗೆ ಒಂದು ರೀತಿಯ ಒಂದು ಪ್ರಯತ್ನ ನಿಮ್ಮಿಂದಲೂ ಕೂಡ ಆಗಬೇಕು. ಇದು ನಮ್ಮ ರಾಜ್ಯದ ಮಕ್ಕಳ ಮತ್ತು ನಮ್ಮ ಜಿಲ್ಲೆಯ ಮಕ್ಕಳ ಭವಿಷ್ಯತ್ತಿನ ಒಂದು ದೃಷ್ಟಿಯಲ್ಲಿ ಅದು ನಮಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು. ಇವತ್ತು ಕೇಂದ್ರದ ಬಿಜೆಪಿ ಸರ್ಕಾರ ರಾಷ್ಟ್ರದ ನಾಯಕತ್ವ ವಹಿಸಿಕೊಂಡವರು ಮೌನವಾಗಿರ್ತಕ್ಕಂಥದ್ದು ಕೂಡ ಇವತ್ತು ನಮ್ಗೆಲ್ಲರಿಗೂ ಕೂಡ ಒಂದು ರೀತಿಯ ಆತಂಕವನ್ನ ತಂದಿರತಕ್ಕಂಥದ್ದು. ನಾನು ಬಹುಶಃ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷ ಈ ಒಂದು ವಿಚಾರವನ್ನ ಬಹುಶಃ ನಾವು ರಾಜ್ಯ ಸರ್ಕಾರದ ನಾಯಕತ್ವ ಕೂಡ ನಾವು ಹೇಳ್ತೀವಿ, ಇದನ್ನ ಮತ್ತೆ ಈ ಒಂದು ಸಿಇಟಿಯನ್ನ ಮತ್ತೆ ತರತಕ್ಕಂಥ ರೀತಿಯಲ್ಲಿ ಇತರ ರಾಜ್ಯಗಳ ಜೊತೆ ಸೇರಿ ಒಂದು ಹೋರಾಟವನ್ನು ಮಾಡಬೇಕಾದ ಅನಿವಾರ್ಯತೆ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಒಂದು ವಿಚಾರವನ್ನು ನಾನು ಮುಂದಿಟ್ಟುಕೊಂಡು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ. ತಾವೆಲ್ಲರೂ ಕೂಡ ಬಹುಶಃ ಕೇವಲ ನೀವು ಈ ಜಿಲ್ಲೆಯ ಪತ್ರಿಕಾ ಮಾಧ್ಯಮ ಸ್ನೇಹಿತರು ಹೌದು, ಆದರೆ ಜಿಲ್ಲೆಯ ಒಂದು ಹಿತಾಸಕ್ತಿಯನ್ನ ಮನಸ್ಸಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಕ್ಕಂಥವ್ರು ಒಂದು ಹೇಳ್ತಕ್ಕಂಥ ದೃಷ್ಟಿಯಲ್ಲಿ ನೀವು ಕೂಡ, ನಾವು ಕೂಡ, ಎಲ್ಲರೂ ಕೂಡ ಇದರ ಬಗ್ಗೆ ಹೋರಾಟವನ್ನು ಮಾಡಬೇಕು ಅಂತ ಅಗತ್ಯ ಇದೆ ಮತ್ತು ಅನಿವಾರ್ಯತೆ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಈ ಸಲ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನ್ಯಾಷನಲ್ ಟೆಸ್ಟಿಂಗ್ ಅಥಾರಿಟಿ ಈ ಒಂದು ಪರೀಕ್ಷೆಯನ್ನು ನಡೆಸಲಿಕ್ಕೆ ಪೂರ್ಣವಾದಂತಹ ಒಂದು ಅಧಿಕಾರವನ್ನು ಪಡೆದಿದ್ರು. ಯಾವ ರೀತಿಯ ಗೊಂದಲ ಆಯಿತು ಅನ್ನೋದ್ರ ಬಗ್ಗೆ ಹೇಳಿದ್ರು. ಇವತ್ತು ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಯ್ತಾ, ಕೆಲವೇ ಸೆಂಟರ್ಗಳ ವಿದ್ಯಾರ್ಥಿಗಳು ರ್ಯಾಂಕ್ಗಳನ್ನು ಪಡೆದಿರುವಂತ, ಇದರ ಒಟ್ಟಿಗೆ ಈ ಗೊಂದಲ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನೋದ್ರ ಬಗ್ಗೆ ದೆಹಲಿ ಹೈಕೋರ್ಟ್ನಲ್ಲಿ ಒಂದು ಕೇಸ್ ಕೂಡ ದಾಖಲಾಗಿದೆ. ಆ ವಿಚಾರಣೆ ಕೂಡ ನಡೀತಾ ಇದೆ. ಯಾವ ರೀತಿ ನಡೆದಿದೆ ಅಂತ ಹೇಳಿದ್ರೆ, ಇದಕ್ಕೆ ನೆಗೆಟಿವ್ ಮಾರ್ಕ್ಸ್, ಈ ಕ್ವಶನ್ಸ್ಗೆ ನೆಗೆಟಿವ್ ಮಾರ್ಕ್ಸ್ ಅನ್ನೋದು ಕೂಡ ಇದೆ ಅನ್ನೋದು ತಮಗೆಲ್ಲರಿಗೂ ತಿಳಿದಿದೆ. ಒಂದು ಕ್ವಶನಿಗೆ ಆನ್ಸರ್ಸ್ ಅವರಿಗೆ ಕೊಡ್ತಾರೆ, ಕೀ ನೋಟ್ಸ್ ಅಂತ ನಮಗೆ ಆನ್ಸರ್ ಕೊಡ್ತಾರೆ. ಒಂದೊಂದು ಕ್ವಶನಿಗೆ 2 ಆನ್ಸರ್ ಅನ್ನು ಅವರೇ ಕೊಟ್ಟಿರುವಂತದ್ದು. ಬಹುಶಃ ಇದು ಅವರು ಒಪ್ಪಿಕೊಂಡಿರುವಂತದ್ದು. ಇದರ ಬಗ್ಗೆ ಇವತ್ತು ಹೈಕೋರ್ಟ್ ಅಥಾರಿಟಿಗೆ ನೋಟಿಸ್ ಅನ್ನು ಕೂಡ ಮಾಡಿದೆ. ವಿದ್ಯಾರ್ಥಿಗಳಿಗೆ ಅವರೇ 2 ಉತ್ತರ ಕೊಟ್ಟಾಗ ಅವರು ಯಾವ್ದನ್ನು ಸೆಲೆಕ್ಟ್, ಅವರು ಒಂದು ಆನ್ಸರ್ ಕೊಡಬೇಕಾಗುತ್ತೆ, 2 ಆನ್ಸರ್ ಕೊಟ್ಟರೆ ಅದು ತಪ್ಪು ಅಂತ ಇದ್ರೆ ನೆಗೆಟಿವ್ ಮಾರ್ಕ್ಸ್ ಆಗುತ್ತೆ. ಅಂತ ಸಮಯದಲ್ಲಿ ಅವರೇ ಈ ನೀಟ್ ಅವರೇ 2 ಆನ್ಸರ್ ಅನ್ನು ಕೊಟ್ಟಿರುವಂತದ್ದು, ಕೀ ಆನ್ಸರ್ಸ್ ಅನ್ನು. ಬಹುಶಃ ಇವತ್ತು ಎಲ್ರಿಗೂ ಉಬ್ಬೇರುವಂತೆ ಆಗಿದೆ ಇದು. ಈ ವಿಚಾರದ ಬಗ್ಗೆ ಇವತ್ತು ಯಾವತ್ತೂ ಕೂಡ ಒಂದು ರಾಜಕೀಯ ಮಾಡಬೇಕು ಅಂತಾದ್ರೆ ನಿಜವಾದ ವಿಚಾರಗಳನ್ನು ಇಟ್ಕೊಂಡು ನಾವು ಅದನ್ನು ಪ್ರಶ್ನಿಸಬೇಕಾಗಿತ್ತು ನಮ್ಮೆಲ್ಲರ ಕರ್ತವ್ಯ. ಇವತ್ತು ಯಾರು ಒಂದು ಅಧಿಕಾರದಲ್ಲಿ ಇದ್ರು, ಇದಕ್ಕೆ ಯಾರು ಉತ್ತರ ಕೊಡಬೇಕಿತ್ತು, ಈ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಯಾರಿಗೆ ಇದು ಭವಿಷ್ಯದ ಬಗ್ಗೆ ಯಾರು ಚಿಂತೆ ಮಾಡಬೇಕಿತ್ತು, ಅವರು ಇದ್ರ ಬಗ್ಗೆ ಮಾತನಾಡಲಿಲ್ಲ. ಆದರೆ ನಮ್ಮ ಪಕ್ಷದ ನಾಯಕರಂತ ರಾಹುಲ್ ಗಾಂಧಿ ಅವರು
ಖಂಡಿತವಾಗ್ಲೂ ಈ ವಿದ್ಯಾರ್ಥಿಗಳಿಗೆ ಧ್ವನಿಯಾಗಿ ನಾವು ಸಂಸತ್ನಲ್ಲಿ ಇರ್ತೇನೆ ಅಂತ ಮಾತಾಡ್ತೇನೆ ಅನ್ನುವಂಥ ವಿಚಾರವನ್ನು ತಿಳಿಸಿದ್ದು ಬಹುಶಃ ಇವತ್ತು ಧೈರ್ಯ ತಂದು ಕೊಡುವಂಥ ವಿಚಾರ. ಆದ್ರಿಂದ ನಾವೆಲ್ಲರೂ ಅವರನ್ನು ಇದಕ್ಕಾಗಿ ಅಭಿನಂದಿಸ್ತೇವೆ. ನಾವು ಕೂಡ ವಿದ್ಯಾರ್ಥಿಗಳ ಒಟ್ಟಿಗೆ ನಾವು ಇರ್ತೇವೆ ಅನ್ನುವಂಥ ಮಾತುಗಳನ್ನ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ, ಇವತ್ತು ವಿದ್ಯಾರ್ಥಿ ಸಂಘಟನೆಗಳಿದೆ, ಬೇರೆ ಬೇರೆ ರಾಜಕೀಯ ಪಕ್ಷಗಳಿಗೆ ಸೇರಿದಂತಹ ವಿದ್ಯಾರ್ಥಿ ಸಂಘಟನೆಗಳಿದೆ. ಈ ವಿದ್ಯಾರ್ಥಿ ಸಂಘಟನೆಗಳು ಕೂಡ ವಿದ್ಯಾರ್ಥಿಗಳಿಗೆ ಏನು ತೊಂದರೆ ಆಗಿದೆ ಅನ್ನೋದರ ಬಗ್ಗೆ ಇವತ್ತು ಒಂದು ಕೂಡ ಯಾವುದೇ ರೀತಿಯ ಸ್ಟೇಟ್ಮೆಂಟ್ಗಳನ್ನಾಗ್ಲಿ ಅಥವಾ ವಿದ್ಯಾರ್ಥಿಗಳ ಬೆಂಬಲವಾಗಿ ನಿಲ್ಲದಿರುವಂಥದ್ದು ಖಂಡಿತವಾಗ್ಲೂ ಬಹಳಷ್ಟು ದುರದೃಷ್ಟಕರ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ನಮ್ಮ ಪಕ್ಷದ ಇದರಲ್ಲಿರುವಂತಹ NSUನವರು ಈಗಾಗಲೇ ಇದರ ಬಗ್ಗೆ ಒಂದೆರಡು ಹೋರಾಟಗಳನ್ನು ಮಾಡಿದ್ದಾರೆ. ಮುಂದಿನ ದಿವಸಗಳಲ್ಲಿ ಖಂಡಿತವಾಗ್ಲೂ ಇದರ ಬಗ್ಗೆ ಸರಿಯಾದಂತಹ ಉತ್ತರಗಳನ್ನು ನಾವು ನಿರೀಕ್ಷಿಸ್ತಾ ಇದ್ದೇವೆ. ಇದನ್ನು ಯಾವ ರೀತಿ ಸರಿಪಡಿಸ್ತಿದ್ದಾರೆ ಅನ್ನುವಂಥ ಸರಿಯಾದಂತಹ ಉತ್ತರಗಳು ಬರಲಿಲ್ಲ ಆದರೆ ಖಂಡಿತವಾಗ್ಲೂ ಮುಂದಿನ ದಿವಸಗಳಲ್ಲಿ ಉಗ್ರ ಹೋರಾಟವನ್ನು ಖಂಡಿತವಾಗ್ಲೂ ಮಾಡ್ತೇವೆ. ವಿದ್ಯಾರ್ಥಿಗಳು ಈ ದೇಶದ ಆಸ್ತಿ. ಆದ್ರಿಂದ ವಿದ್ಯಾರ್ಥಿಗಳಿಗೆ ಆಗುವಂತಹ ತೊಂದರೆಗಳಿಗೆ ಖಂಡಿತವಾಗ್ಲೂ ನಮ್ಮ ಪಕ್ಷ ಯಾವತ್ತೂ ಪಕ್ಷಪಾತವಿಲ್ಲದೆ, ಅದು ಯಾವುದೇ ಇರಲಿ, ಯಾವುದೇ ಸರ್ಕಾರಗಳಿರಲಿ, ಅನ್ಯಾಯ ಮಾಡಿದಾಗ ಆ ವಿದ್ಯಾರ್ಥಿಗಳ ಒಟ್ಟಿಗೆ ಇರ್ತೇವೆ ಅನ್ನುವಂಥ ಮಾತನ್ನ ಹೇಳಲಿಕ್ಕೆ ಇಚ್ಛಿಸ್ತೇವೆ. ಇನ್ನೊಂದು ಏನಂತಂದ್ರೆ, ಕೇಂದ್ರದಲ್ಲಿ ಈ ಅನುಕ್ರಮವಾಗಿರ್ತಕ್ಕಂಥ ರೋಲ್ ನಂಬರ್ಗಳು ಅನುಕ್ರಮವಾಗಿ ಇರತಕ್ಕಂಥದ್ದು ವಿಪರ್ಯಾಸ. ಇದು ಕೂಡ ಒಂದು ಸಂಶಯಕ್ಕೆ. ಮತ್ತೆ ಈ ಪ್ರಕರಣ ಒಂದು ಕಂಪ್ಲೇಂಟ್ ಆಗಿ 13 ಜನರನ್ನು ಕೂಡ ಒಂದು ಬಂಧಿಸಿರ್ತಕ್ಕಂಥದ್ದು ಕೂಡ ಇದೆ. ಆದ್ದರಿಂದಾಗಿ ಇದರಲ್ಲಿ ಅಕ್ರಮ ನಡೆದಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಸಾಬೀತಾಗಿದೆ. ಸ್ವಾಗತವನ್ನು ಬಯಸುತ್ತಾ ಈ ಪತ್ರಿಕಾಗೋಷ್ಠಿಯಲ್ಲಿ ಕೆ ಪದ್ಮರಾಜ್ ಪೂಜಾರಿ ಅವರು, ಜಿಲ್ಲಾ ಮಹಿಳಾ ಕಾಂಗ್ರೆಸ್ಸಿನ ಮಾಜಿ ಅಧ್ಯಕ್ಷರು, ಹಿರಿಯ ನಾಯಕರಾದಂಥ ಅವರು, ಗಣೇಶ್ ಪೂಜಾರಿ ಅವರು, ಡಾಕ್ಟರ್ ರಾಜಶೇಖರ್ ಅವರು, ಮಾಜಿ ಮೇಯರ್ ಆದಂಥ ಹರಿನಾಥ್ ಅವರು, ಶಾಂತಲಗಟ್ಟಿ, ಶೋಭಕ್ಕ, ಸಿಂಥಿಯಾ ಮತ್ತು ನಮ್ಮ ಸಲೀಂ, ಶಬೀರ್, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನೀಟ್ ಪರೀಕ್ಷೆಯಲ್ಲಿ ಈ ಒಂದು ಪೇಪರ್ ಸೋರಿಕೆ, ರಿಗ್ಗಿಂಗ್ ಮತ್ತು ಭ್ರಷ್ಟಾಚಾರದ ಕರಿಚಾಯ ಈ ಒಂದು ರಾಷ್ಟ್ರೀಯ ಅರ್ಹತೆ ಮತ್ತು ಪ್ರವೇಶ ಪರೀಕ್ಷೆ ಇದಕ್ಕೆ ಬಂದಿರತಕ್ಕಂಥದ್ದು ವಿದ್ಯಾರ್ಥಿಗಳ ಪೋಷಕರು ಹೋರಾಟ ಮಾಡ್ತಕ್ಕಂಥದ್ದು. ವಿಶೇಷವಾಗಿ ರಾಹುಲ್ ಗಾಂಧಿಯವರು ಸಂಸತ್ನಲ್ಲಿ ನಿಮ್ಮ ಧ್ವನಿಯಾಗುತ್ತೇನೆ ಅಂತೇಳಿ ಮಾತು ಕೊಟ್ಟಿರ್ತಕ್ಕ ವಿಚಾರ ಇದೆ. ಅವರ ಹೋರಾಟಕ್ಕೆ ನಮ್ಮ ಬೆಂಬಲವನ್ನು ಸೂಚಿಸಿ ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀನಿ. ಈ ಒಂದು ನೀಟ್ ಪರೀಕ್ಷೆಯಲ್ಲಿ ಬಹುಶಃ ಸಾಮಾನ್ಯವಾಗಿ ಕೆಲವು ಮಂದಿ ಮಾತ್ರ ಹೆಚ್ಚು ರ್ಯಾಂಕ್ ಅನ್ನು ಟಾಪರ್ ಆಗಿ ಬರ್ತಿತ್ತು. ಈ ಸರಿ 67 ಮಂದಿ ಟಾಪರ್ ಆಗಿ ಅವರು ಆಯ್ಕೆಯಾಗಿದ್ದಾರೆ. ಅದರಲ್ಲೂ ವಿಶೇಷ ಅಂತ ಹೇಳಿದ್ರೆ, ಒಂದೇ ಸೆಂಟರ್ನಲ್ಲಿ ಕೂತಿರ್ತಕ್ಕಂಥ 6 ಮಕ್ಕಳು ಟಾಪರ್ ಆಗಿ, ಮತ್ತೆ 2 ಮಕ್ಕಳು 18-19 718-19 ಮಾರ್ಕ್ ಅನ್ನು ಪಡೆದಿರ್ತಕ್ಕಂಥದ್ದು. ಬಹುಶಃ ಇದೆಲ್ಲವೂ ಕೂಡ ಒಂದು ಸಂಶಯಕ್ಕೆ ಕಾರಣ ಆಗಿದೆ. ಪರೀಕ್ಷಾ ಕೇಂದ್ರದಲ್ಲಿ ತಪ್ಪು ಪತ್ರಿಕಾ ಪತ್ರವನ್ನು ಕೊಡುವ ಕಾರಣಕ್ಕಾಗಿ ಕೆಲವು ಸಮಯ ವಿದ್ಯಾರ್ಥಿಗಳು ಬರ್ತಾ ಇತ್ತು. ಅವರು